ದೇವನಹಳ್ಳಿ ಮಲ್ಪೆ ರಾಷ್ಟ್ರೀಯ ಹೆದ್ದಾರಿ 169A ಕರಾವಳಿ ಜಂಕ್ಷನ್ನಿಂದ ಮಲ್ಪೆಯವರೆಗಿನ ರಸ್ತೆ ಕಾಮಗಾರಿ ನಿಧಾನವಾಗಿ ಸಾಗ್ತಾ ಇರುವುದರಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಅರ್ಧಂಬರ್ಧವಾಗಿ ನಡೆಸಲಾಗಿರುವ ಕಾಮಗಾರಿಯಿಂದ ರಸ್ತೆಯ ಹಲವೆಡೆ ಹೊಂಡ ಗುಂಡಿಗಳು ನಿರ್ಮಾಣಗೊಂಡಿವೆ. ಇದರಿಂದಾಗಿ ವಾಹನಗಳ ಸಂಚಾರ ಕಷ್ಟಕರವಾಗಿದೆ. ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರು ಹಾಗೂ ಪಾದಚಾರಿಗಳು ರಸ್ತೆ ದಾಟಲು ಮತ್ತು ಸಂಚರಿಸಲು ಹರಸಾಹಸ ಪಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆಗಾಲದಲ್ಲಿ ಹೊಂಡಗಳಲ್ಲಿ ನೀರು ನಿಂತು ಅಪಾಯದ ಸಾಧ್ಯತೆ ಹೆಚ್ಚಿರುವುದರಿಂದ ಸ್ಥಳೀಯರು ಈ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಕಾಮಗಾರಿಯನ್ನು ಶೀಘ್ರವಾಗಿ ಪೂರ್ಣಗೊಳಿಸಿ ರಸ್ತೆಯನ್ನ ಸುಗಮ ಸಂಚಾರಕ್ಕೆ ಮುಕ್ತಗೊಳಿಸಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ. ಕೆಲಸ 20 ವರ್ಷದಿಂದ ಆಗ್ತಾ ತುಂಬ ಆಮೆಗತಿಯಲ್ಲಿ ತುಂಬ ಮುತುವರ್ಜಿ ವಹಿಸಿ ಮಾಡಿದರೆ ಇಷ್ಟವರೆಗೆ ಫಿನಿಶ್ ಆಗ್ತಿತ್ತು. ಅದು ಸ್ವಲ್ಪ ಇಲ್ಲಿ ಜಾಗದವರು ಸ್ವಲ್ಪ ಲಾಬಿ ಎಲ್ಲ ನಡೀತುಂಟು, ಹಾಗಾಗಿ ತುಂಬ ಸ್ಲೋ ಆಗಿ ನಡೀತಾ ಉಂಟು. ಸ್ವಲ್ಪ MP ಅವರು ಸ್ವಲ್ಪ ಮುತುವರ್ಜಿ ವಹಿಸಿದರೆ ಇಷ್ಟವರೆಗೆ ಫಿನಿಶ್ ಆಗ್ತಿತ್ತು, ಮುಗಿತಿತ್ತು ಕಾಮಗಾರಿ. ತುಂಬ ತೊಂದರೆ ಆಗ್ತುಂಟು ಜನಗಳಿಗೆಲ್ಲ, ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ, ಮಕ್ಕಳಿಗೆ ಹೆಂಗಸರಿಗೆಲ್ಲ ಗಾಡಿ ಇಟ್ಕೊಂಡು ಸ್ಕೂಲ್ಗೆಲ್ಲ ಹೋಗುವಾಗ ತುಂಬ ತಾಪತ್ರೆ. ಈಗ ಇನ್ನಾದರೂ ಎಚ್ಚೆತ್ತು MP ಅವರು ತ್ವರಿತಗತಿಯಲ್ಲಿ ಕೆಲಸ ಮಾಡಬೇಕಾಗಿ ಅಷ್ಟೊಂದು ಹೇಳ್ತೇವೆ, ಮತ್ತೆ ಹೇಳುವಾಗ